ವೀಕ್ಷಕರೇ ನಮಸ್ಕಾರ. ನಿಮಗೆಲ್ಲ ಕ್ಯೂರಿಯಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಸ್ಯಾಂಡಲ್ವುಡ್ನಲ್ಲಿ ಇದೀಗ ಕಾಂತಾರ ಸಿನಿಮಾದ ಕುರಿತಾಗಿಯೇ ಮಾತು. ಮಜುಮಜುವಾಗಿ ರೌದ್ರ, ಕರುಣೆ, ಬೀಭತ್ಸ ಹೀಗೆ ನವರಸಗಳನ್ನ ಸೇರಿಸಿ ನೆಲದ ಸಂಸ್ಕೃತಿಯನ್ನಾಧರಿಸಿ ನಾಜೂಕಾಗಿ ಹಣೆದ ಕಥೆಯಿದು. ಪ್ರಕೃತಿ ಮನುಷ್ಯರ ಸಂಘರ್ಷ, ಮನುಷ್ಯರ ಸಂಘರ್ಷ, ಸರ್ಕಾರದ ವಿದ್ಯಾವಂತ ಅಧಿಕಾರಿಗಳು ಹಾಗೂ ಅನಕ್ಷರಸ್ಥರ ನಡುವಿನ ಸಂಘರ್ಷ. ಬರೀ ಸಂಘರ್ಷವಷ್ಟೇ ಅಲ್ಲ, ದೈವ, ಪ್ರಕೃತಿ, ಮನುಷ್ಯರ ಅವಿನಾಭಾವ ಸಂಬಂಧ. ಅಲ್ಲಲ್ಲಿ ಕೇಳಸಿಗುವ ತುಳುನಾಡಿನ ಬೇವರ್ಸಿ, ಹಣಬೆ, ನಾಯಿ ಎನ್ನುವ ಬೇಗುಳ ಕೂಡ ಆಪ್ಯಾಯ ಎಂದೆನಿಸುವ ಭಾವ ಮೂಡುತ್ತದೆ. ಹೀಗೆ ಕತೆ ಹುಡುಕುತ್ತಾ ಹೋದ್ರೆ ಏನು ಸಿಗುತ್ತೋ ಗೊತ್ತಿಲ್ಲ. ಆದರೆ ಮೇಕಿಂಗ್ ಅಲ್ಲಿ ಮಾತ್ರ ಮನಸೆಳೆದು ಬಿಡೋದ್ರಲ್ಲಿ ಎರಡು ಮಾತಿಲ್ಲ. ಸಿನಿಮಾ ಮುಗಿಸಿ ಹೊರಗೆ ಬಂದ್ಮೇಲೂ ಸಹ ಸಿನಿಮಾದಿಂದ ನಿಮಗೆ ಹೊರಗೆ ಬರಕ್ಕೆ ಆಗ್ತಿಲ್ಲ ಅಂದ್ರೆ ಆ ಸಿನಿಮಾ ಗೆದ್ದಿದೆ ಅಂತ ಅರ್ಥ. ಹೌದು, ಕಳೆದ ಶುಕ್ರವಾರದಿಂದ ಇಂದಿನವರೆಗೂ ಬಹುತೇಕ ಚಿತ್ರಮಂದಿರಗಳಲ್ಲಿ ಸಿನಿಮಾ ಹೌಸ್ಫುಲ್ ಪ್ರದರ್ಶನ ಕಂಡಿದೆ. ಕಾಂತಾರ ಗೆದ್ದಿದೆ ಎನ್ನುವುದಕ್ಕೆ ಕರ್ನಾಟಕದಾದ್ಯಂತ ಕೇಳಿ ಬರುತ್ತಿರುವ ಪಂಜುರ್ಲಿಯ ರಣಗರ್ಜನೆಯೇ ಸಾಕ್ಷಿ. ಈ ಸಿನಿಮಾವನ್ನು ಕರಾವಳಿಯ ಆಚೆಗಿನ ಜನರು ಕೂಡ ಒಪ್ಪಿಕೊಂಡಿದ್ದಾರೆ. ಈ ಸಿನಿಮಾ 6ನೇ ದಿನ ಕೂಡ ಭರ್ಜರಿಯಾಗಿಯೇ ಕಲೆಕ್ಷನ್ ಮಾಡಿದ್ದು 25 ಕೋಟಿಗೂ ಅಧಿಕ ಹಣ ಬಾಕ್ಸ್ ಆಫೀಸ್ಗೆ ಹರಿದು ಬಂದಿದೆ ಎಂದು ಹೇಳಲಾಗ್ತಿದೆ. ಸಿನಿಮಾ ತಂಡವೇ ಹೇಳಿಕೊಂಡಂತೆ ರಿಷಬ್ ಶೆಟ್ಟಿ ಅವರ ಈವರೆಗಿನ ಸಿನಿಮಾಗಳಿಗಿಂತಲೂ ಈ ಚಿತ್ರಕ್ಕೆ ಹೆಚ್ಚು ಹಣ ಬಂದಿದೆಯಂತೆ. ಅದರಲ್ಲೂ ಮೊದಲ 3 ದಿನಗಳಲ್ಲಿ ಅತಿ ಹೆಚ್ಚು ಹಣ ಬಂದಿದೆಯಂತೆ. ಸ್ಯಾಂಡಲ್ವುಡ್ ಟ್ರೇಡ್ ಅನಾಲಿಸಿಸ್ಟ್ಗಳ ಪ್ರಕಾರ ಈ ಸಿನಿಮಾ 50 ಕೋಟಿಗೂ ಹೆಚ್ಚು ಹಣ ಗಳಿಸುತ್ತದೆ ಎನ್ನಲಾಗ್ತಿದೆ. ರಿಷಬ್ ಶೆಟ್ಟಿ ನಿರ್ದೇಶಿಸಿ ಈ ಸಿನಿಮಾದಲ್ಲಿ ಅದ್ಭುತವಾಗಿ ನಟಿಸಿದ್ದು ಹೊಂಬಾಳೆ ಫಿಲ್ಮ್ಸ್ ನಿರ್ಮಾಣ ಮಾಡಿದೆ. ಅಚ್ಯುತ್ ರಾಮ್, ಪ್ರಮೋದ್ ಶೆಟ್ಟಿ ಸೇರಿದಂತೆ ಹಲವಾರು ತಾರಾಗಣಗಳು ಈ ಚಿತ್ರದಲ್ಲಿ ನಟಿಸಿದ್ದಾರೆ. ಅದ್ಧೂರಿಯಾಗಿಯೇ ಈ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದಾರೆ. ವಿಜಯ್ ಕಿರಗಂದೂರ್, ರಕ್ಷಿತ್ ಶೆಟ್ಟಿ, ನಟಿ ಅಮೂಲ್ಯ, ತೆಲುಗಿನ ಪ್ರಭಾಸ್ ಸೇರಿದಂತೆ ಅನೇಕ ಸ್ಟಾರ್ ನಟರು ಈಗಾಗಲೇ ಸಿನಿಮಾವನ್ನ ಮೆಚ್ಚಿಕೊಂಡಿದ್ದಾರೆ. ಭಾವಕ್ಕೆ ನಿಲುಕದ ಅದ್ಭುತ ಅನುಭವ ಕಟ್ಟಿಕೊಡುವ ಸಿನಿಮಾ ಇದು. ಹಾಗಾಗಿ ಥಿಯೇಟರ್ಸ್ನಲ್ಲಿಯೇ ಹೋಗಿ ನೋಡಿ ಆನಂದಿಸಿ.